ಶ್ರೀದುರ್ಗ ಚಾರಿಟೇಬಲ್ ಟ್ರಸ್ಟ್ ಹಾಗೂ ದಡ್ಡಲಕಾಡು ಸರ್ಕಾರಿ ವಿದ್ಯಾಸಂಸ್ಥೆಗಳ ಸಹಯೋಗದೊಂದಿಗೆ ದಡ್ಡಲಕಾಡು ಸರ್ಕಾರಿ ಉನ್ನತೀಕರಿಸಿದ ಪ್ರಾಥಮಿಕ ಶಾಲೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 130ನೇ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ಗಣ್ಯರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೂ ಸಮರ್ಪಿಸಿದರು. ದಡ್ಡಲಕಾಡು ಶಾಲೆಯ ಮುಖ್ಯ ಶಿಕ್ಷಕ ಮೌರಿಸ್ ಡಿಸೋಜಾ ಶುಭಾಶಯ ಕೋರಿದರು. ಶಾಲಾ ದತ್ತು ಸಂಸ್ಥೆ ಶ್ರೀದುರ್ಗ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಪ್ರಕಾಶ್ ಅಂಚನ್ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆ ತತ್ವಾದರ್ಶಗಳು ಅನುಷ್ಠಾನಗೊಳ್ಳಬೇಕು. ಸಮಾಜದ ಪರಿವರ್ತನೆಯ ಪರಿಕಾರವಾಗಿರುವ ಅಂಬೇಡ್ಕರ್ ಅವರ ಮೌಲ್ಯಯುತ ಜೀವನ ನಮಗೆಲ್ಲರಿಗೂ ಆದರ್ಶವಾಗಬೇಕು ಎಂದರು. ದೇಶದ ಸಂವಿಧಾನವನ್ನು ರಚಿಸಿ ನಮಗೆ ಕೊಟ್ಟು ಇವತ್ತು ನಮ್ಮ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಲು ಸಹಕಾರ ನೀಡಿದ, ಮಾರ್ಗದರ್ಶನ ನೀಡಿದ ಮಾನ್ಯ ಡಾಕ್ಟರ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆ 130ನೇ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇರುವ ಸಂದರ್ಭದಲ್ಲಿ ಇಲ್ಲಿ ನೆರೆದ ಎಲ್ಲರಿಗೂ ನಮ್ಮ STM ಸದಸ್ಯ ಅಧ್ಯಕ್ಷರು ಶ್ರೀ ರಾಮಚಂದ್ರ ಸರ್, ಗಡ್ಡಲಮ್ಮ ಗ್ರಾಮ ಪಂಚಾಯತಿನ ಗಡ್ಡಲಕಾಡು ವಲಯದ ಜನವಸತಿ ಹೆಸರು ಇವರೆಲ್ಲರನ್ನು ನಾನು ಒಂದೇ ಮಾತಿನಲ್ಲಿ ಈ ಸಮಯದಲ್ಲಿ ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಅಂದಗಾಣಿಸಿಕೊಟ್ಟಕ್ಕಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಥ್ಯಾಂಕ್ ಯು. ಪ್ರೌಢಶಾಲಾ ವಿಭಾಗದ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಪುರುಷೋತ್ತಮ್ ಅಂಚನ್, ಪ್ರಾಥಮಿಕ ಶಾಲಾ ವಿಭಾಗದ SDMC ಅಧ್ಯಕ್ಷ ರಾಮಚಂದ್ರ ಪೂಜಾರ್ ಕರಿಂಕಿ, ಪಂಚಾಯಿತಿ ಸದಸ್ಯ ಪೂವಪ್ಪ ಮೆಂಡನ್, ಶಾಲಾಭಿವೃದ್ಧಿ ಸಮಿತಿ ಸದಸ್ಯರಾದ ಶೇಖರ್ ಅಂಚನ್, ಬಾಲಕೃಷ್ಣಜಿ, ನವೀನ್ ಸೇಸಗುರಿ, ಮಹೇಶ್ ಡೆಚ್ಚಾರ್, ಅಶ್ವಥ್ ಡೆಚ್ಚಾರ್, ಪ್ರವೀಣ್ ಅಲಂಗಾರು, ಸಂತೋಷ್ ಗಡ್ಡಲಕಾಡು, ದಿನೇಶ್ ಪೂಜಾರಿ ಕರಿಂಕಿ, ನವೀನ್ ಕೊಂಬರಬೈಲು ಮತ್ತಿತರರು ಉಪಸ್ಥಿತರಿದ್ದರು.